ಕರ್ನಾಟಕ ರಾಜ್ಯ ಋಣಮುಕ್ತಕ್ಕಾಗಿ ಹೋರಾಟ ಸಮಿತಿ ಮತ್ತು ಸೆಂಟ್ರಲ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ಜನವಾದಿ ಮಹಿಳಾ ಸಂಘಟನೆ ವತಿಯಿಂದ ಖಾಸಗಿ ಫೈನಾನ್ಸ್ಗಳಿಂದ ಬಲಾತ್ಕಾರದ ವಸೂಲಿ ಮತ್ತು ಕಿರುಕುಳವನ್ನು ನಿಲ್ಲಿಸುವಂತೆ ಒತ್ತಾಯಿಸಿ ವಿಟ್ಲದ ನಾಡ ಕಚೇರಿ ಬಳಿ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಬೆಳ್ತಂಗಡಿ ಕರ್ನಾಟಕ ರಾಜ್ಯ ಋಣಮುಕ್ತಕ್ಕಾಗಿ ಹೋರಾಟ ಸಮಿತಿ ಸಂಚಾಲಕ ಶಿವಕುಮಾರ್ ಅವರು ಬಂಟ್ವಾಳ ತಾಲೂಕಿನ ಹಾಗೂ ಜಿಲ್ಲೆಯ ಇತರ ಕೆಲವು ತಾಲೂಕುಗಳ ಗ್ರಾಮಗಳಲ್ಲಿ ಖಾಸಗಿ ಫೈನಾನ್ಸ್ಗಳಿಂದ ಹಳ್ಳಿಯ ಮನೆಗಳಿಗೆ ತೆರಳಿ ಬಡ ಮಹಿಳೆಯರನ್ನೇ ಗುರಿಯಾಗಿ ಇಟ್ಟುಕೊಂಡು ದುಬಾರಿ ಬಡ್ಡಿಯಲ್ಲಿ ಸಾಲವನ್ನ ಕೊಟ್ಟು ಸುಲಿಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಸರ್ವೋಚ್ಚ ನ್ಯಾಯಾಲಯ ಅಂಚನೆ ಕೆಲವಾರು ಸರ್ಕಾರ ಸುತ್ತೋಲೆಗಳು ಇತ್ತಿಂದಲ್ಲ ಇಲ್ಲಿ 30% ಬಡ್ಡಿನೇ ಆಗಲಿ ನೀವು ವಸೂಲು ಮಾತಾಡುತ್ತೆ. ಆ ಬಡ್ಡಿ ವಸೂಲು ಮಾಡ್ಬಿಡಕನೆ ಇನ್ನೊಟ್ಟಿಗೆ ಇಲ್ಲಿ ಸಾಲಗಾರರನ್ನು ಕಿರುಕುಳ ಕೊಡೋದುಳ್ಳೆ ಇಲ್ಲಿ ಬರ್ತದೆ ರಾತ್ರಿ ಬಗೆ ಇದ್ದಂತೆ ಅಗ್ಲು ಬರ್ತದೆ ಇಲ್ಲಿ ಅಗಲ ಉಪದ್ರ ತಡೆಯರಂತೆ ಕೆಲವಾರು ಮಹಿಳೆಯರು ಇಲ್ಲಿ ಆತ್ಮಹತ್ಯೆ ಮಾಡ್ಬಿಡಂತಿನ ಪರಿಸ್ಥಿತಿ ಇಲ್ಲ ನಮ್ಮ ಇಲ್ಲಿ ತಗೊಂಡುಳ್ಳ ಅಂಚಾತೆ ನಮ್ಮ ಈ CITU ನೇತೃತ್ವದ ಈ ಮಹಿಳೆಯರ ಆಪಣ ಅನ್ಯಾಯನ ತಡೆಗಟ್ಟುವುದು ನೋಡ್ತದೆ ನಮ್ಮ ಇಲ್ಲಿ ಬಿದಾಡೋದಿಲ್ಲ. ಕಾರ್ಮಿಕ ಮುಖಂಡ ರಾಮಣ್ಣ ವಿಟ್ಲ ಮಾತನಾಡಿ ಪ್ರತಿಯೊಬ್ಬರೂ ಕೂಡ ಫೈನಾನ್ಸ್ಗಳಿಗೆ ಹಣ ಕಟ್ಟೋದಿಲ್ಲ ಎಂಬ ತೀರ್ಮಾನವನ್ನು ಕೈಗೊಳ್ಳಬೇಕು. ಇದರಿಂದ ಅವರಿಗೆ ಬುದ್ಧಿ ಬರುತ್ತೆ. ಫೈನಾನ್ಸ್ ಸಿಬ್ಬಂದಿ ಮಹಿಳೆಯರಿಗೆ ನಿರಂತರವಾಗಿ ಕಿರುಕುಳ ಕೊಡ್ತಾ ಇದ್ದಾರೆ. ಈ ಬಗ್ಗೆ ಪೊಲೀಸ್ ಠಾಣೆಗೆ ದೂರು ಕೊಡಲಾಗುತ್ತೆ ಅಂತ ಹೇಳಿದ ಅವರು ಸೀಲ್ ಡೌನ್ ಹೆಸರಿನಲ್ಲಿ ಮಾನಹರಣ ಮಾಡಲಾಗಿದೆ. ಆಸ್ಪತ್ರೆಗಳಲ್ಲಿ ಬಡವರಿಂದ ಲಕ್ಷಗಟ್ಟಲೆ ವಸೂಲು ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿದ್ರು. ಎಂಕಲ ಕಾರ್ಮಿಕ ಸಂಘ CITU ಈ ದೇಶದ ಕಾರ್ಮಿಕರ ನೆಂಚ ರಕ್ಷಣೆ ಮಾಡ್ಕೊಡು, ಈ ದೇಶ ಬಡವರ ನೆಂಚ ರಕ್ಷಣೆ ಮಾಡ್ಕೊಂಡು ಎಂಕಲ CITU ಗೊಂತು ನಂಚ ಇಟ್ಕೊಂಡಾಗ ಮುಕ್ಲೇರಲ್ಲ ಕಲ್ಪೇರಿ ಯಾಕಲ್ಲ ಸುಪ್ರೀಂ ಕೋರ್ಟ್ ನೋಟಿಸ್ ಬರ್ತನ ಐಕುತ್ತರ ಕೊರ್ಪೆಂಕಲ ಏಳು ನಿಕಲ್ ಪೋಡಿ ಪಡಿಸಿ ಮಾತಿರಲ್ಲ ಒಟ್ಟಾದ ಅಕಡೆ ಕಟ್ಟಣ ಅಂತ ದುಡ್ಡು ನಿಕ್ಲೇರಲ್ಲ ಕಟ್ಟೊಡಿಸಿ. ಬಳಿಕ ಉಪ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಕೆ ಮಾಡಲಾಯಿತು. ವಿಟ್ಲ ಪೊಲೀಸ್ ಠಾಣೆಗೂ ಕೂಡ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭ ಪ್ರತಿಭಟನೆಯಲ್ಲಿ JAMS ಜಿಲ್ಲಾ ಕಾರ್ಯದರ್ಶಿ ಜಯಂತಿ ಬಿ ಶೆಟ್ಟಿ, ವಕೀಲ ತುಳಸಿದಾಸ್, ಪ್ರಜಾ ಪರಿವರ್ತನಾ ವೇದಿಕೆ ಮುಖಂಡ ಕೃಷ್ಣಪ್ಪ ಪುದ್ದೋಟು, BT ಕುಮಾರ್, ಲಿಯಾಕತ್ ಖಾನ್, ಮೊಹಮ್ಮದ್ ಇಕ್ಬಾಲ್ ಹಳ್ಳಿಮನೆ ಭಾಗವಹಿಸಿದರು.